ನಾವು 4 ಜನ ಕೂಡ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು. ಹಾಗಾಗಿ ನಾವೆಲ್ಲರೂ ಒಂದೇ ಸಂಘದಲ್ಲಿ ಸದಸ್ಯರಾಗಿರುವವರು, ನಾವೆಲ್ಲರೂ ಸಹೋದ್ಯೋಗಿಗಳು. ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಳೆದ 38 ವರ್ಷಗಳಿಂದ ಸುದ್ದಿ ಬಿಡುಗಡೆ ಪತ್ರಿಕಾ ಮಾಧ್ಯಮ ಕೆಲಸ ಮಾಡ್ತಾ ಇದೆ. ಸುಳ್ಯದಲ್ಲಿ ಸೋಮವಾರ ಪ್ರಕಟವಾಗುವಂತಹ ವಾರಪತ್ರಿಕೆ, ಬೆಳ್ತಂಗಡಿಯಲ್ಲಿ ಗುರುವಾರ ಪ್ರಕಟವಾಗುವಂತಹ ವಾರಪತ್ರಿಕೆ ಮತ್ತು ಪುತ್ತೂರಿನಲ್ಲಿ ದಿನಪತ್ರಿಕೆಯಾಗಿ ಸಮಾಜದೊಟ್ಟಿಗೆ ಸುದ್ದಿ ಬಿಡುಗಡೆ ಬೆರೆತಿದೆ. ಮುದ್ರಣ ಮಾಧ್ಯಮದ ಜೊತೆಗೆ ದೃಶ್ಯ ಮಾಧ್ಯಮದಲ್ಲಿ ಮತ್ತು ವೆಬ್ ಮಾಧ್ಯಮದಲ್ಲಿ ಕೂಡ ಸುದ್ದಿ ಸಮೂಹ ಸಂಸ್ಥೆ ತೊಡಗಿಸಿಕೊಂಡಿದೆ. ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಸಹಕಾರ, ಪ್ರೋತ್ಸಾಹ ಮತ್ತು 3 ತಾಲೂಕಿನ ಜನರ ಪ್ರೋತ್ಸಾಹದೊಂದಿಗೆ ಸುದ್ದಿ ಬಿಡುಗಡೆ ಪತ್ರಿಕೆ ನಿರಂತರವಾಗಿ ಸಮಾಜದೊಟ್ಟಿಗೆ ಸೇರಿ ಪತ್ರಿಕಾ ಕ್ಷೇತ್ರದ ಜೊತೆಗೆ ಬೇರೆ ಬೇರೆ ರೀತಿಯ ಸಮಾಜಮುಖಿ ಕಾರ್ಯಗಳನ್ನು ನಡೆಸದೇ ಇರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ. ಸುದ್ದಿ ಬಿಡುಗಡೆ ಪತ್ರಿಕೆ ವಿಶೇಷವಾಗಿ ಬೆಳ್ತಂಗಡಿಯ ಶಾಸಕರಾಗಿರುವಂತಹ ಹರೀಶ್ ಪೂಂಜಾರ್ ಅವರು ಶಾಸಕರಾಗುವ ಮೊದಲು ಮತ್ತು ಆ ನಂತರ ಕೂಡ ಅವರ ಪರವಾಗಿ ಅವರ ಅಭಿವೃದ್ಧಿ ಪರ ಕಾರ್ಯಚಟುವಟಿಕೆಗಳನ್ನು ಭಾಳಷ್ಟು ವಿಸ್ತೃತವಾಗಿ ವರದಿಯನ್ನು ಪ್ರಕಟಿಸ್ತಾ ಇದೆ. ಮೊನ್ನೆ ಬೆಳ್ತಂಗಡಿ ತಾಲೂಕಿನ ಕಳೆಂಜ ಗ್ರಾಮದಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಮನೆ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಆ ಮನೆಯನ್ನು ತೆರವು ಮಾಡುವಂಥ ಘಟನೆ ನಡೆಯಿತು. ಶಾಸಕರಾದ ಹರೀಶ್ ಪೂಂಜಾರ್ ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಶಾಸಕರೆಲ್ಲ ಸೇರಿ ಪ್ರತಿಭಟನೆ ಮಾಡುವಂಥ ಕೆಲಸ ಅಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಸುದ್ದಿ ಬಿಡುಗಡೆ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮ ಅವರ ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿದೆ. ಆ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಕೂಡ ಬೆಂಬಲವನ್ನು ಕೊಟ್ಟಿದೆ. ಅದೇ ರೀತಿ ಅದರ ಮುಂದುವರಿದ ಭಾಗವಾಗಿ ಮೊನ್ನೆ ಕಳೆಂಜ ಗ್ರಾಮ ಪಂಚಾಯತ್ಗೆ ಅರಣ್ಯ ಇಲಾಖೆಯವರು ಒಂದು ನೋಟಿಸನ್ನು ಕೊಟ್ಟಿದ್ದರು. ಕಳೆಂಜ ಭಾಗದಲ್ಲಿ ಒತ್ತುವರಿದಾರರಾಗಿ ಯಾರಿದ್ದಾರೆ 94 ಮನೆಯವರು, ಅವರಿಗೆ ಸರ್ಕಾರದಿಂದ ಯಾವ ರೀತಿಯ ಸವಲತ್ತುಗಳು ಈವರೆಗೆ ಸಿಕ್ಕಿದೆ, ಬೇರೆ ಬೇರೆ ಮಾಹಿತಿ ಬೇಕು ಅನ್ನುವಂಥದ್ದನ್ನು ವಿವರ ಕೇಳಿದರು. ಆ ನೋಟಿಸನ್ನು ಮಾಹಿತಿ ಹಕ್ಕು ಆಧಾರದಲ್ಲಿ ಪಡ್ಕೊಂಡು ನಾವು ಪತ್ರಿಕೆಯಲ್ಲಿ ವರದಿಯನ್ನು ಪ್ರಕಟ ಮಾಡಿದ್ದೆವು. ಬೆಳ್ತಂಗಡಿ ಸುದ್ದಿ ಬಿಡುಗಡೆ ಪ್ರಥಮ ಪುಟದಲ್ಲಿ ಆ ವರದಿ ಪ್ರಕಟ ಆಗಿತ್ತು. ಅಲ್ಲಿಯ ಸಂತ್ರಸ್ತರಿಗೆ ಕೂಡ ಗೊತ್ತಿಲ್ಲದಂಥ ಮಾಹಿತಿ, ಬೆಳ್ತಂಗಡಿಯ ಶಾಸಕರಿಗೂ ಗೊತ್ತಿಲ್ಲದಂಥ ಮಾಹಿತಿಯ ಪತ್ರಿಕೆಗೆ ಸಿಕ್ಕಿದಾಗ ನಾವು ಅದನ್ನು ಒಂದು ಪತ್ರಿಕಾ ಮಾಧ್ಯಮವಾಗಿ ಯಥಾವತ್ ವರದಿಯನ್ನು ಪ್ರಕಟ ಮಾಡಿದ್ದೆವು. ಆ ವರದಿಯ ಬಳಿಕ ವರದಿಯನ್ನು ಪ್ರಕಟಿಸುವ ಸಂದರ್ಭದಲ್ಲಿ ಕೂಡ ನಾವು ಶಾಸಕರ ಹತ್ರ ಅಭಿಪ್ರಾಯವನ್ನು ಕೇಳಿದ್ದೆವು. ಅವರು ತಿಳಿಸಿದ್ರು, ನಾನು ಆ ಬಗ್ಗೆ ತಿಳ್ಕೊಳ್ತೇನೆ, ನನಗೆ ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ನಿಮಗೆ ಹೇಳ್ತೇನೆ ಅಂತ ಹೇಳಿದರು. ಒತ್ತುವರಿದಾರರ ಮಾಹಿತಿಯನ್ನು ಇಲಾಖೆ ಕೇಳಿದೆ ಅಂತೇಳಿ ಗೊತ್ತಾದ ಕೂಡಲೇ ಆ ಸಂತ್ರಸ್ತರು ಕೂಡ ಭಾಳಷ್ಟು ಭಯಪಟ್ಟು ನಮಗೆ ಪತ್ರಿಕೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಸುದ್ದಿ ಚಾನೆಲ್ಗೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನು ನಾವು ವರದಿ ಮಾಡಿದಾಗ ಆ ನಂತರ ಆ ವರದಿಯ ಫಲಶ್ರುತಿಯಾಗಿ ಮಾನ್ಯ ಗೌರವಾನ್ವಿತ ಹರೀಶ್ ಪೂಂಜಾರ್ ಅವರು ಕಳೆಂಜ ಭಾಗದ ಎಲ್ಲ ಸಂತ್ರಸ್ತರ ಸಭೆಯನ್ನು ಅಲ್ಲಿನ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಡೆಸಿದರು. ಆದರೆ ಆ ಸಭೆಯಲ್ಲಿ ಸಂತ್ರಸ್ತರ ಪರವಾಗಿ ಮಾತನಾಡುವ ಬದಲು ಮಾನ್ಯ ಶಾಸಕರು ವರದಿ ಮಾಡಿರುವಂಥ ಪತ್ರಿಕೆಯನ್ನೇ ಹಿಗ್ಗಾಮುಗ್ಗ ಟೀಕಿಸಿದ್ದು ಮಾತ್ರ ಅಲ್ಲದೆ ಕಳೆಂಜ ಗ್ರಾಮಸ್ಥರು ಮಾತ್ರ ಅಲ್ಲ, ಬೆಳ್ತಂಗಡಿ ತಾಲೂಕಿನ ಜನರಿಗೆ ಸುದ್ದಿ ಬಿಡುಗಡೆ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆಯನ್ನು ಕೊಟ್ಟರು. ಜೊತೆಗೆ ಅರಣ್ಯ ಇಲಾಖೆಯವರೊಟ್ಟಿಗೆ ಕಮಿಷನ್ ತಗೊಂಡು ನೀವು ಪತ್ರಿಕೆ ನಡೆಸಿದ್ದೀರಿ, ನೀವು ಒಂದು ಕಮಿಷನ್ ಏಜೆಂಟ್ ಪತ್ರಿಕೆ ಅನ್ನುವಂಥ ಆರೋಪವನ್ನು ಕೂಡ ಮಾನ್ಯ ಹರೀಶ್ ಪೂಂಜಾರ್ ಅವರು ಮಾಡಿದರು. ಆ ಸಭೆಯಲ್ಲಿ ನಾವಿದ್ದೆವು. ನಾವು ಅದಲ್ಲ, ನಾವು ಇಲಾಖೆಯಿಂದ ಪಡ್ಕೊಂಡಂಥ ಮಾಹಿತಿ ಅಂತ ಹೇಳೋದನ್ನು ಹೇಳಿದರೂ ಕೂಡ ಕೇಳದೆ ಬೆದರಿಕೆಯನ್ನು ಒಡ್ಡಿ ಈ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಹೇಳಿದ್ದು ಮಾತ್ರ ಅಲ್ಲದೆ ಅಲ್ಲಿರುವಂಥ ಸಭೆಯಲ್ಲಿರುವಂತಹ ಗ್ರಾಮಸ್ಥರನ್ನು ಒಂದು ರೀತಿ ಪ್ರಚೋದಿಸುವಂಥ ಕೆಲಸವನ್ನು ಮಾನ್ಯ ಹರೀಶ್ ಪೂಂಜಾರ್ ಅವರು ಮಾಡಿದ್ದಾರೆ. ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಿ ಪತ್ರಕರ್ತರಿಗೆ, ಆ ಪತ್ರಿಕಾ ಸಂಸ್ಥೆಯಲ್ಲಿ ದುಡಿಯುವವರಿಗೆ ಬೆದರಿಸಿ ನಿಮ್ಮ ಪತ್ರಿಕೆಯನ್ನು ಯಾರು ಓದಬಾರ್ದು, ನಿಮ್ಮ ಪತ್ರಿಕೆಗೆ ಜಾಹೀರಾತು ಕೊಡಬಾರ್ದು ಅನ್ನುವಂಥ ಕರೆಯನ್ನು ಹರೀಶ್ ಪೂಂಜಾರ್ ಅವರು ಕೊಟ್ಟಿದ್ದಾರೆ. ಆ ಘಟನೆ ನಮಗೆಲ್ಲರಿಗೂ, ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ರಿಗೂ ಭಯವನ್ನು ಉಂಟು ಮಾಡಿದೆ. ನಮಗೆ ಅವರ ಒಂದು ನಡೆ ನೋವುಂಟು ಮಾಡಿದೆ. ಆ ಸಂದರ್ಭದಲ್ಲಿ ನಾವು ಸಹಜವಾಗಿ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘದಲ್ಲಿ ಸದಸ್ಯರಾಗಿರುವಂಥ ಸುದ್ದಿ ಬಿಡುಗಡೆಯ ಮಂಜುನಾಥ್ ರೈಗಳು ಮತ್ತು ಜಾರ ಪೂಜಾರಿ ಅವರು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಶಾಸಕರು ಪತ್ರಿಕಾ ಸ್ವಾತಂತ್ರ್ಯವನ್ನು ದಮನಿಸಿ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಕರೆ ಕೊಟ್ಟು ನಮ್ಮ ಮೇಲೆ ಒಂದು ಹಲ್ಲೆಗೆ ಪ್ರಚೋದಿಸುವಂಥ ವ್ಯವಸ್ಥಿತ ಷಡ್ಯಂತ್ರವನ್ನು ಖಂಡಿಸಬೇಕು. ಜೊತೆಗೆ ಶಾಸಕರು ಕ್ಷಮೆಯಾಚಿಸುವಂತೆ ಮಾಡಬೇಕು. ಅದರೊಟ್ಟಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥ ಎಲ್ಲ ವರದಿಗಾರರಿಗೆ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಬೇಕು ಅಂತೇಳಿ ನಾವು ಆಗ್ರಹಿಸಿದ್ದೇವೆ. ಅದರ ಪ್ರತಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೂ ಕಳಿಸಿದ್ದೇವೆ. ಇವತ್ತು ಕೂಡ ಈ ಪತ್ರಿಕಾಗೋಷ್ಠಿ ಮುಗಿದ ತಕ್ಷಣ ಅಧಿಕೃತವಾಗಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ, ಅವರ ಮೂಲಕ ಮತ್ತು ಅಧ್ಯಕ್ಷರ ಮೂಲಕ ನಾವು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಆ ಮನವಿಯನ್ನು ಕೊಡಲಿಕ್ಕಿದ್ದೇವೆ. ಒಂದು ಪ್ರತಿಯನ್ನು ರಾಜ್ಯಾಧ್ಯಕ್ಷರಾದ ಶಿವಾನಂದ ಗಡೂರ್ ಅವರಿಗೆ ಕಳಿಸಿದ್ದೇವೆ.
ಮತ್ತು ಯಾವುದೇ ರಾಜಕೀಯ ಪಕ್ಷದ ಪರ ಅಥವಾ ವಿರೋಧ ಸುದ್ದಿ ಬಿಡುಗಡೆ ಪತ್ರಿಕೆ ಕೆಲಸ ಮಾಡುವುದಿಲ್ಲ. ಯಾವುದೇ ರಾಜಕೀಯ ಪಕ್ಷದ ವಿರೋಧ ನಾವಲ್ಲ. ಆದರೂ ಮಾನ್ಯ ಶಾಸಕರು ಒಬ್ಬರು ಪಕ್ಷದ ಪ್ರತಿನಿಧಿ ಕೂಡ ಆಗಿರೋದರಿಂದ ಅವರ ಈ ನಡೆಯ ಬಗ್ಗೆ ಖಂಡಿಸಬೇಕು, ಅವರಿಗೆ ತಿಳುವಳಿಕೆ ಹೇಳಬೇಕು, ಅವರ ನಡೆಯನ್ನು ಖಂಡಿಸಿದರ ಜೊತೆಗೆ ನಮಗೆ ರಕ್ಷಣೆ ಕೊಡಬೇಕು ಅಂತೇಳಿ ತಿಳಿಸೋದಕ್ಕೋಸ್ಕರ ಪಕ್ಷದ ರಾಜ್ಯಾಧ್ಯಕ್ಷರಿಗೆ, ಜಿಲ್ಲಾಧ್ಯಕ್ಷರಿಗೆ ಮತ್ತು ಹಾಲಿ ಸಂಸತ್ ಅಭ್ಯರ್ಥಿ ಆಗಿರುವಂಥ ಬ್ರಿಜೇಶ್ ಚೌಟ್ರಿ ಅವರಿಗೆ ಕೂಡ ನಾವು ವಾಟ್ಸಪ್ ಮೂಲಕ ಮನವಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ನಮ್ಮೆಲ್ಲ ಈ ಬೇಡಿಕೆಗೆ ಪತ್ರಕರ್ತರ ಸಂಘ ಕೂಡ ಬೆಂಬಲ ಕೊಡಬೇಕು. ಮಾನ್ಯ ಹರೀಶ್ ಪೂಂಜಾರ್ ಅವರ ನಡೆಯನ್ನು ಖಂಡಿಸಬೇಕು, ಅವರು ಕ್ಷಮೆಯಾಚಿಸುವಂತೆ ಮಾಡಬೇಕು ಮತ್ತು ನಮಗೆ ಪತ್ರಕರ್ತರಿಗೆ, ಸಿಬ್ಬಂದಿಗಳಿಗೆ ರಕ್ಷಣೆ ಕೊಡುವಂತೆ ತಾವು ವ್ಯವಸ್ಥೆ ಮಾಡಬೇಕು ಅಂತ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರ ಮೂಲಕ ಮತ್ತು ಜನಪ್ರತಿನಿಧಿಗಳ ಮೂಲಕ ನಾವು ಬೇಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಮನೇಂದ್ರ ನ್ಯೂಸ್ ಎಡಿಟರ್ ಸಭೆಯಲ್ಲಿದ್ದರು, ಅದರ ವಿಚಾರಗಳು ಕೂಡ ಎಲ್ಲ ಅವರಿಗೆ ಗೊತ್ತಿದೆ. ಏನಾದರೂ ಪ್ರಶ್ನೆಗಳನ್ನು ಇದ್ದರೆ ಕೇಳ್ಬೋದು. ಮತ್ತು ಇಡೀ ಸಭೆಯಲ್ಲಿ ಹರೀಶ್ ಪೂಂಜಾರ್ ಅವರ ಪತ್ರಿಕೆಯನ್ನು ಯಾವ ರೀತಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಶೇರ್ ಮಾಡ್ತೇವೆ. ಬಹುತೇಕ ನಮ್ಮೊಟ್ಟಿಗೆ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಇದ್ದವರಿಗೆ ಕಳಿಸಿದ್ದೇವೆ, ಇಲ್ಲದವರಿಗೆ ಕೂಡ ಎಲ್ಲರಿಗೆ ನಾವು ಕೊಡ್ತೇವೆ. ಈಗ ಅಂದರೆ ಯಾರೆಲ್ಲ ಇದ್ದಾರೆ ಅವರ ಪರವಾಗಿ ಹೋರಾಟಗಳನ್ನು ಮಾಡ್ತಾ ಇದ್ರು, ಅದಕ್ಕೋಸ್ಕರ ಅರಣ್ಯ ಇಲಾಖೆಯವರನ್ನ ಜಾಡ್ತಿದ್ರು, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲಗಳಲ್ಲಿ ನಮಗೆ ಒಂದು ಮಾಹಿತಿ ಪ್ರಕಾರ ಹಾಗೆ ನಮಗೆ ಮಾಹಿತಿಗಳು ಬರ್ತಾ ಇತ್ತು. ಬಟ್ ಈಗ ಏನಂದ್ರೆ ಅವರು ಒಕ್ಕಲೆ ಬೀಸುವವರಿಗೆ ಅರಣ್ಯ ಇಲಾಖೆ ಪರವಾಗಿದ್ದಾರೆ ಅಂತ ನಮಗೆ ಅಂದ್ರೆ ಇದೆಲ್ಲ ಸುದ್ದಿ ನೋಡುವಾಗ ಕಾಣ್ತಾ ಇದೆ. ಏನ್ ವಿಷಯ ಅಂತ ನಮ್ಗೆ ಯಾರು ಅರಣ್ಯ ಇಲಾಖೆ ಪರ ಇದ್ದಾರೆ ಅಂದ್ರೆ ಇವರು ಹರೀಶ್ ಪೂಂಜಾರ್ ಅಂದ್ರೆ ಇದರಲ್ಲಿ ನಾನೇ ತೆರವು ಮಾಡಿಸ್ತೇನೆ ಅರಣ್ಯ ಇಲಾಖೆಯ ಜಾಗ. ಹೌದು, ಲೋಲಾಕ್ಷ ಅಂತ ಹೇಳುವವರ ಮನೆಯನ್ನು ತೆರವು ಮಾಡುವಾಗ ಅದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಬರುವುದಿದ್ರೆ ನಾನೇ ತೆರವು ಮಾಡುತ್ತೇನೆ ಅಂತೇಳಿ ಹರೀಶ್ ಪೂಂಜ್ ಹೇಳಿದರು. ಆ ವರದಿ ಯಥಾಸ್ಥಿತಿ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ, ಸುದ್ದಿ ಬಿಡುಗಡೆಯಲ್ಲಿ ಕೂಡ ಬಂದಿದೆ. ಆ ವರದಿಯನ್ನು ಹರೀಶ್ ಪೂಂಜ್ ಅವರು ಕೂಡ ಒಪ್ಕೊಂಡಿದ್ದಾರೆ. ಆ ನಂತರ ಈಗ 94 ಮಂದಿಯ ಲಿಸ್ಟ್ ಆದಾಗ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದರು. ಆದರೆ ಅಲ್ಲಿಗೆ ಜನವರಿಗೆ ಪತ್ರ ಬಂದಿದೆ, ಸಾಮಾನ್ಯ ಸಭೆಯಲ್ಲಿ ಇಟ್ಟಿದ್ದಾರೆ, ಅದನ್ನು ಚರ್ಚೆ ಮಾಡಲಿಲ್ಲ, ಜನರಿಗೆ ತಿಳಿಸಲಿಲ್ಲ. ನಿಮ್ಮ ವರದಿಯನ್ನು, ಮಾಹಿತಿಯನ್ನು ಸರ್ಕಾರ ಕೇಳ್ತಾ ಇದೆ, ನಿಮಗೆ ತೊಂದರೆ ಆಗ್ಬೋದು ಅಂತ ಹೇಳುವಂಥ ವ್ಯವಸ್ಥೆಯನ್ನು ಮಾಡಲಿಲ್ಲ. ಅದು ನಮ್ಮ ಪತ್ರಿಕೆ ಗೊತ್ತಾಗಿದೆ, ನಾವು ಅದನ್ನು ಪ್ರಕಟ ಮಾಡಿ ಜನರಿಗೆ ಗೊತ್ತು ಮಾಡಿದ್ದೇವೆ. ಅಲ್ಲಿ ಪತ್ರಿಕೆಯನ್ನು ಬಹಿಷ್ಕರಿಸಬೇಕು ಅಂತ ಹರೀಶ್ ಪೂಂಜಾರ್ ಹೇಳಿದರು ಕೂಡ ಅದರ ಮರುದಿವಸದಿಂದಲೇ ನಮ್ಮ ಪತ್ರಿಕೆಯ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ. ಅಲ್ಲಿ ಓದೋದವರು ಕೂಡ ಆನಂತರ ಓದಲಿಕ್ಕೆ ಸ್ಟಾರ್ಟ್ ಮಾಡಿದರು. ಏಜೆಂಟ್ಗಳಿಗೆ ಹೋಗ್ತಾ ಇರುವಂಥ ಪತ್ರಿಕೆ ಜಾಸ್ತಿ ಆಯಿತು. ಯಾಕಂತ ಹೇಳಿದರೆ ಆ ವರದಿಯಲ್ಲಿ ಒಂದು ಕುತೂಹಲ ಇತ್ತು, ಜನರಿಗೆ ಒಂದು ಆತಂಕ ಕೂಡ ಇತ್ತು. ನಾವಲ್ಲಿ ಅಭಿಪ್ರಾಯ ತಗೊಂಡಾಗ ಎಲ್ಲ ನಾಗರಿಕರು, ಅಲ್ಲಿ ಸಂತ್ರಸ್ತರು ಏನು ಹೇಳಿದರು ಅಂತ ಹೇಳಿದರೆ ನಮಗೆ ನಿಮ್ಮ ವರದಿಯಿಂದಲೇ ಗೊತ್ತಾದ್ದು. ಯಾರು ನಮ್ಮನ್ನು ಅದಕ್ಕೆ ಮೊದಲೊಂದು ಟಿ ವಿ ಮಾಧ್ಯಮದಲ್ಲಿ ಟೀಕಿಸಿ ಮಾತಾಡಿದರೆ ಅಂಥ ವ್ಯಕ್ತಿಗಳು ಕೂಡ ನಿಮ್ಮ ವರದಿಯಿಂದಲೇ ನಮಗೆ ಗೊತ್ತಾದ್ದು ಅಂತ ನಮಗೆ ತಿಳಿಸಿದ್ದಾರೆ. ಆ ನಂತರ ಸುದ್ದಿಯ ವರದಿಯ ಫಲಶ್ರುತಿಯ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಪ್ರಾರಂಭದಲ್ಲಿ ಹರೀಶ್ ಪೂಂಜಾರ್ ಅವರು ಹೇಳಿದ್ದು ನಾನು ಲೋಲಾಕ್ಷರಿಗೆ ಮಾತ್ರ ಹೇಳಿದ್ದು, ಅರಣ್ಯ ಪ್ರದೇಶದಲ್ಲಿದ್ದರೆ ತೆರವು ಮಾಡ್ತೇನೆ, ನಾವು ನಿಮ್ಮನ್ನು ರಕ್ಷಣೆ ಮಾಡ್ತೇವೆ, ನಿಮ್ಮನ್ನು ಉಳಿಸಿಕೊಡುವಂಥ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸುದ್ದಿ ವರದಿಯ ಫಲಶ್ರುತಿ ಪರಿಣಾಮ ಏನಾಗಿದೆ ಅಂತ ಹೇಳಿದರೆ, ಮೊನ್ನೆ ಸಭೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ, ಎಲ್ಲ ಒತ್ತುವರಿದಾರರು ಯಾರಿದ್ದಾರೆ, ಸಂತ್ರಸ್ತರು ಯಾರಿದ್ದಾರೆ, ಯಾರಿಗೆ ತೊಂದರೆ ಆಗ್ತದೆ ಅವರ ಪರವಾಗಿ ನಿಮ್ಮ ಮನೆಯ ಮಗನಾಗಿ ನಿಮ್ಮೊಟ್ಟಿಗೆ ನಿಲ್ತೇನೆ, ಸುಪ್ರೀಂ ಕೋರ್ಟ್ ತನಕ ಹೋಗಿ ಕೂಡ ನಿಮಗೆ ರಕ್ಷಣೆ ಕೊಡ್ತೇನೆ, ಎಲ್ಲ ಖರ್ಚು ವೆಚ್ಚವನ್ನು ನಾನು ಸ್ವಂತವಾಗಿ ಭರಿಸ್ತೇನೆ ಅಂತ ತಿಳಿಸಿದ್ದಾರೆ. ಅದಕ್ಕೋಸ್ಕರ ನಾವು ಅವರ ಹೋರಾಟ, ನಮ್ಮ ಪತ್ರಿಕೆ ವರದಿಗೆ ಸ್ಪಂದಿಸಿ ಸಭೆ ಮಾಡಿದ್ದಕ್ಕೆ ನಾವು ಸಂಪೂರ್ಣವಾಗಿ ಅವರಿಗೆ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತಿಗೂ ನಾವು ಸ್ಪಷ್ಟಪಡಿಸ್ತೇವೆ, ಯಾವುದೇ ವೈಯಕ್ತಿಕ ಕಾರಣ ಆಗಲಿ, ಯಾವುದೇ ರಾಜಕೀಯ ಪಕ್ಷದ ಪರ ವಿರೋಧ ಆಗಲಿ ಈ ಘಟನೆಯಲ್ಲಿ ಇಲ್ಲ. ಆದರೆ ಸುದ್ದಿ ಬಿಡುಗಡೆ ವರದಿಯನ್ನೇ ವಿರೋಧಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಸಕರ ಆ ರೀತಿ, ಅದು ಕೂಡ ಒಬ್ಬರು ಶಾಸಕರಾಗಿ, ಒಬ್ಬರು ವಕೀಲರಾಗಿ, ಗ್ರಾಮಸ್ಥರನ್ನು ಸೇರಿಸಿ ಆ ರೀತಿ ಮಾಡಿರುವುದಕ್ಕೆ ನಮಗೆ ನೋವಾಗಿದೆ. ಅದಕ್ಕೋಸ್ಕರ ನಾವು ಪತ್ರಿಕಾ ಮಾಧ್ಯಮದ ಮುಂದೆ ಅನಿವಾರ್ಯವಾಗಿ ಬರಬೇಕಾಗಿದೆ. ಅಂದ್ರೆ ಏನಿದೆ ವಿಷಯಗಳನ್ನು ಹೋರಾಟ ಮಾಡ್ತಾರೆ ಅಂದ್ರೆ ಹೋರಾಟದ ಕ್ರೆಡಿಟ್ ಬಗ್ಗೆ ಗಲಾಟೆಯೋ ಅಥವಾ ಏನು? ಅಲ್ಲ, ನಮಗೆ ಯಾವ ಕ್ರೆಡಿಟ್ ಇಲ್ಲ, ನಾವು ಏನಿಲ್ಲ. ನಾವು ಹೇಳಿದ್ದು ಜನರಿಗೆ ಸಮಸ್ಯೆ ಆಗಬಾರ್ದು, ಆ ವರದಿಯಲ್ಲಿ ನಾವು ಬರೆದಿದ್ದೇವೆ, ಅವರಿಗೆ ರಕ್ಷಣೆ ಸಿಗಲೇಬೇಕು, ಅದಕ್ಕೆ ಏನು ಮಾಡಬೇಕು ಪತ್ರಿಕೆಯಲ್ಲಿ ನಾವೇ ಪ್ರಕಟ ಮಾಡಿದ್ದೇವೆ. ಅದನ್ನು ಆ ಕ್ರೆಡಿಟ್ ಹರೀಶ್ ಪೂಂಜಾರಿಗೆ ಇರಲಿ, ನಮಗೆ ಖಂಡಿತವಾಗಿ ಅದು ಬೇಡ. ಯಾಕಂತ ಹೇಳಿದರೆ ನಾವು ಪತ್ರಿಕೆಯಲ್ಲಿ ಬರೆದಾಗ ತುಂಬ ಸಲ ಬರೆದಿದ್ದೇವೆ, ನಮ್ಮದು ಪತ್ರಿಕೆ ಮಾಡೋ ಕೆಲಸ, ನಮಗೆ ರಾಜಕೀಯ ಜನಪ್ರತಿನಿಧಿ ಆಗುವಂಥ ಉದ್ದೇಶ ನಮಗೆ ಯಾರಿಗೂ ಇಲ್ಲ, ನಮ್ಮದು ಪತ್ರಕರ್ತರ ಕೆಲಸ, ಅದನ್ನು ಮಾಡಿದ್ದೇವೆ. ಇದರಲ್ಲಿ ಮಾಹಿತಿ ಹಾಕುವಾಗ ಲೋಲಾಕ್ಷರಿಗೆ ಏನು ಸಮಸ್ಯೆ ಆಗಿದೆ ಅಂತ ಹಾಕಿದ್ದೇವೆ, ಅವರ ಮನೆಯವರ ಹೇಳಿಕೆಯನ್ನು ಹಾಕಿದ್ದೇವೆ, ಅವರ ಮನೆಯಿಂದ ಇತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರವನ್ನು ಹಾಕಿದ್ದೇವೆ, ಮತ್ತು ಎಷ್ಟು ಜನರಿಗೆ ತೊಂದರೆ ಆಗ್ತದೆ, ಯಾರ್ದು ಎಷ್ಟು ಅಡಿಕೆ ಮರ ಹೋಗ್ತದೆ, ಎಷ್ಟು ಜಾಗ ಹೋಗ್ತದೆ, ಎಷ್ಟು ಮನೆ ಹೋಗ್ತದೆ ಅನ್ನುವಂಥ ಸವಿವರದ ಮಾಹಿತಿಯನ್ನು ಹಾಕಿದ್ದೇವೆ.
ಅವರಲ್ಲಿ ಹೇಳಿರುವಂಥ ಸಭೆಯಲ್ಲಿ ಏನು ಅಂತ ಹೇಳಿದರೆ, ಇಲ್ಲಿರುವಂಥ ಎಲ್ಲರನ್ನೂ ಎಬ್ಬಿಸಲಿಕ್ಕೆ ಅರಣ್ಯ ಪ್ರದೇಶ ಅಂತ ಹೇಳಿ ನಿಮ್ಮ ಮನೆಯನ್ನು ಕಳ್ಕೊಳ್ಳುವ ಹಾಗೆ ಮಾಡಲಿಕ್ಕೆ ಸುದ್ದಿ ಬಿಡುಗಡೆಯವರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಅದವರು ಹರೀಶ್ ಪೂಂಜಾರಿ ಅವರು ತಪ್ಪು ತಿಳುವಳಿಕೆಯಲ್ಲಿ ಹೇಳಿದ್ರಾ ಅಥವಾ ದುರುದ್ದೇಶಪೂರ್ವಕವಾಗಿ ಹೇಳಿದರೆ ಗೊತ್ತಿಲ್ಲ. ನಮ್ಮ ಆ ಉದ್ದೇಶ ಯಾವುದಿಲ್ಲ. ನಮಗಿಂತ ಹೆಚ್ಚು ತಿಳಿದವರೆಲ್ಲರೂ ಪತ್ರಕರ್ತರು ನೀವಿದ್ದೀರಿ, ಆ ವರದಿಯನ್ನು ಗಮನಿಸಿ ಒಮ್ಮೆ. ಅದರಲ್ಲಿ ಒತ್ತುವರಿದಾರರಿಗೆ ಸಮಸ್ಯೆ ಆಗುವಂಥದ್ದು ಏನಿತ್ತು, ಅಥವಾ ಹರೀಶ್ ಪೂಂಜಾರಿ ಅವರಿಗೆ ವಿರೋಧವಾಗಿ ಅದರಲ್ಲಿ ಏನಿತ್ತು? ಯಾವ ಶಬ್ದವೂ ಬರಲಿಲ್ಲ. ಬಂದಿದ್ದರೂ ಕೂಡ ಆ ನಂತರ ಅದಕ್ಕೆ ಮೊದಲು ನಾವು ಹೇಳಿದ್ದೇವೆ, ಯಾವುದೇ ವರದಿ ನಮ್ಮ ಕಡೆಯಿಂದ ತಪ್ಪಾದರೆ ನಾವು ಅದನ್ನು ಸರಿಪಡಿಸಿ ಹಾಕ್ತೇವೆ. ಯಾವುದೇ ವರದಿಯಲ್ಲಿ ಲೋಪ ಆದರೆ ನಾವು ಕ್ಷಮೆಯನ್ನು ಕೇಳ್ತೇವೆ, ನಾವು ವಿಷಾದವನ್ನು ಹಾಕ್ತೇವೆ. ಅದನ್ನು ಅವರು ಹೇಳ್ತಾ ಇಲ್ಲ. ಪತ್ರಿಕೆಯಲ್ಲಿ ಹಲವು ಬಾರಿ ಬರೆದಾಗಿದೆ. ನಿಮಗೇನಾದರೂ ಚರ್ಚೆ ಇದ್ದರೆ ಬನ್ನಿ, ಸಂವಾದ ಮಾಡೋಣ, ಚರ್ಚೆ ಮಾಡುವ, ಅದಕ್ಕೆ ಅವಕಾಶ ಮಾಡಿಕೊಡುವ. ನಾವು ಮತ್ತೆಲ್ಲರೂ ಜಿಲ್ಲಾ ಪತ್ರಕರ್ತರ ಸಂಘದ ಮೂಲಕ ತಮ್ಮೆಲ್ಲರ ಮೂಲಕ ವಿನಂತಿ ಮಾಡ್ತಿದ್ದೇವೆ. ನೀವು ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಖಂಡಿತವಾಗಿಯೂ ಶಾಸಕರೊಟ್ಟಿಗೆ ಸಂವಾದ ಮಾಡಲಿಕ್ಕೆ, ಏನಾದರೂ ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಪರಿಹರಿಸಿಕೊಳ್ಳಲಿಕ್ಕೆ ಇವತ್ತಿಗೂ ಬದ್ಧರಾಗಿದ್ದೇವೆ, ಮುಂದೆಯೂ ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ. ಅಲ್ಲಿ ಹರೀಶ್ ಪೂಂಜಾ ಅವರು ಜಾಗ ಮಾಡಿಕೊಡ್ತೇನೆ ಅಂತ ಅವರಿಗೆ ಹೇಳಿದ್ದಾರೆ, ಯಾರಿಗೆ ಲೋಲಾಕ್ಷ ಅವರಿಗೆಲ್ಲ. ಅಂದ್ರೆ ಅಟ್ ದ ಸ್ಪಾಟ್ ಗಲಾಟೆ ಆಗುವ ಅವರ ಮನಸ್ಸಿನಲ್ಲಿ ನೀವು ಜಂಟಿ ಸರ್ವೆ ಮಾಡಬೇಕು, ಅಂದ್ರೆ ಎಲ್ಲ ಇಲಾಖೆಗಳನ್ನ ಸರ್ವೆ ಮಾಡಿದ್ರೆ ಚೈನ್ ಹಾಕಿ ಮಾಡಿದ್ರೆ ಬರುವುದಿಲ್ಲ. ಹಾಗಾಗಿ ಬರೋದಿದ್ರೆ ಬಂದ್ರೆ ನಾನು ನಿಮಗೆ ಮಾಡಿಕೊಡ್ತೇನೆ, ಆ ರೀತಿಯಾಗಿ ಆ ಭರವಸೆಯಲ್ಲಿ ಹೇಳಿದ್ರು. ಬಟ್ ಈಗ ಎಲ್ಲ ಒಕ್ಕಲೆ ಬೀಸು ನೋಟಿಸ್ ಕೊಟ್ಟಾಗ ಬಹುಶಃ ಹೆದರಿಕೆ ಆಗಿರ್ಬೋದು. ಅಂದ್ರೆ ಒಕ್ಕಲೆ ಬೀಸು ನೋಟಿಸ್ ಕೊಟ್ಟದಲ್ಲ, ಅವರು 94 ಮಂದಿ ಒತ್ತುವರಿದಾರರು ಇದ್ದಾರೆ ಅಂತೇಳಿ ಅವ್ರು ಗುರುತಿಸಿತ್ತು ಇಲಾಖೆಯವರು. ಅದರದ್ದೊಂದು ಲೆಟರ್ ಪಂಚಾಯತಿಗೆ ಕಳಿಸಿದ್ದು. ಅವರು ಕಳಿಸಿ ಇಷ್ಟು ಮಂದಿ ಒತ್ತುವರಿದಾರರು ನಾವು ಗುರುತಿಸಿದ್ದೇವೆ, ಅವರಿಗೆ ನೀವು ಸರ್ಕಾರದಿಂದ ಏನೆಲ್ಲ ಸವಲತ್ತು ಕೊಟ್ಟಿದ್ದೀರಿ ಅಂತೆಲ್ಲ ಅವರು ಲಿಸ್ಟ್ ಮಾಡಿದ್ದಾರೆ. ಎಲ್ಲರೂ ಯಾರ್ದೆಲ್ಲ ಎಷ್ಟು ಎಕರೆ ಜಾಗ ಉಂಟು, ಅದರಲ್ಲಿ ಏನೆಲ್ಲ ಉಂಟು ಲಿಸ್ಟ್ ಮಾಡಿದ್ದಾರೆ. ಇವರಿಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತು ಕೊಟ್ಟಿದ್ದೀರಿ, ನೀರಿನ ಸಂಪರ್ಕ ಕೊಟ್ಟಿದ್ದೀರಾ, ವಿದ್ಯುತ್ ಸಂಪರ್ಕ ಅಥವಾ ಯಾವುದೆಲ್ಲ ಸವಲತ್ತು ಕೊಟ್ಟಿದ್ದೀರಿ? ಹೌದು, ಪ್ರೊಸೆಸಿಂಗ್ ಆಗ್ತಾ ಉಂಟು. ಇದರದ್ದು ನಾವು ಮಾಹಿತಿ ಹಾಕಲ್ಲಿ ಪಂಚಾಯತಿಯಿಂದ ತಗೊಂಡದ್ದು ನಾವು. ಇದು ಜನವರಿಯಲ್ಲಿ ಬಂದಿದೆ ಪಂಚಾಯತಿಗೆ. ಇದು ಮಾರ್ಚ್ವರೆಗೆ ಇದನ್ನು ಬಹಿರಂಗ ಮಾಡಿಲ್ಲ. ಸಾಮಾನ್ಯ ಸಭೆಯಲ್ಲಿ ಫೆಬ್ರವರಿಯಲ್ಲಿ ಇಟ್ಟಿದ್ದಾರಂತೆ. ಬಟ್ ಜನರಿಗೆ ಅದನ್ನು ಮಾಹಿತಿ ಇರಲಿಲ್ಲ. ಜನರಿಗೆ ಮಾಹಿತಿ ಕೊಟ್ಟದ್ದು ಸುದ್ದಿ ಬಿಡುಗಡೆ. ಅದು ಗ್ರಾಮ ಪಂಚಾಯತ್. ಹೌದು. ನಮ್ಮ ವರದಿಯಲ್ಲಿ ಯಾವುದು ಕೂಡ ನಮ್ಮದು ಅಂತ ಹೇಳಿ ಕಾಮೆಂಟ್ಸ್ ಇಲ್ಲ. ಎಲ್ಲವೂ ಕೂಡ ಈ ಪತ್ರದಲ್ಲಿ ಏನಿದೆ ಅಂತ, ಈ ಪತ್ರದಲ್ಲಿ ಅರಣ್ಯ ಇಲಾಖೆಯವರೇ ಹೇಳಿದ್ದು. ಸೆಬಾಸ್ಟಿಯನು, ಕೃಷ್ಣಕುಮಾರ್ ಮರಕಡ, ಹೀಗೆ 94 ಜನರಲ್ಲಿ ಏನೇನಿದೆ ಅವರದ್ದು 175 ತೆಂಗು, 175 ರಬ್ಬರು, 3 ತೆಂಗು ಅಂತ ಹೀಗೆ ಒಂದು ಗುರುತಿಸಿದ್ದಾರೆ. ಈ 94 ಮನೆಗಳವರಿಗೆ ಏನೇನು ಸರ್ಕಾರದ ಸೌಲಭ್ಯ ಕೊಟ್ಟಿದ್ದೀರಿ ಅಂತ ಈ ಪತ್ರದಲ್ಲಿ ಕೇಳಲಾಗಿದೆ. ನಮಗೆ ಇಲ್ಲಿ ಒಂದು ಬಹಳ ವಿಶೇಷ ಏನಂತಂದರೆ, ಅರಣ್ಯ ಒತ್ತುವರಿ ಪ್ರಕರಣಗಳನ್ನು ಗುರುತಿಸಿದ್ದು ಅಂತ ಅರಣ್ಯ ಇಲಾಖೆಯವರೇ ಬರೆದಂಥ ಪತ್ರದಲ್ಲಿ ಹೇಳಿದ್ದಾರೆ. ಪ್ರತಿಯನ್ನು ಲಗತ್ತಿಸಿದೆ ಅಂತ ಹೇಳಿದ್ದಾರೆ. ಇದನ್ನು ಗ್ರಾಮ ಪಂಚಾಯತಿಗೆ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ನಲ್ಲಿ 21/2/2024 ಸಾಮಾನ್ಯ ಸಭೆ ನಡೆಸಿ ಅದನ್ನು ಎಲ್ಲ ಸದಸ್ಯರಿಗೆ ತಿಳಿಸಿದ್ದಾರೆ. ಇದು ನಮ್ಮ ಪ್ರಕಾರ ಗಂಭೀರವಾದಂಥ ಪತ್ರ. ಈ ಗಂಭೀರವಾದ ಪತ್ರ ಜನರಿಗೆ ಗೊತ್ತಾಗಲಿಲ್ಲ, ಜನರಿಗೆ ತಿಳಿಸಿಲ್ಲ ಅನ್ನುವಂಥದ್ದು. ಆದ್ದರಿಂದ ನಮಗೆ ಈ ಪತ್ರವನ್ನು ಮಾಹಿತಿ ಹಕ್ಕಿನ ಆಧಾರದಲ್ಲಿ ತೆಗೆದುಕೊಂಡು ನಾವು ಇದನ್ನು ಯಥಾವತ್ತು ವರದಿಯನ್ನು ಪ್ರಕಟಿಸಿದ್ವಿ. ಯಥಾವತ್ತು ವರದಿಯನ್ನು ಪ್ರಕಟಿಸುವಾಗ ನಾವು ಹರೀಶ್ ಪೂಂಜಾರಿಗೆ ಕರೆ ಮಾಡಿ ಕೇಳಿದ್ದೇವೆ, ಈ ಬಗ್ಗೆ ನಿಮಗೆ ತಿಳಿದಿದೆಯಾ ಅಂತ. ಅದರ ಜೊತೆಗೆ ಪ್ರತಾಪ್ ಸಿಂಹನಾಯಕರು ಹೋರಾಟದಲ್ಲಿ ಭಾಗಿಯಾದವರು, ಅವರಿಗೆ ಕೇಳಿದ್ದೇವೆ. ಆನಂತರ ಯಾರ್ಯಾರು ಈಗ ಅರಣ್ಯ ಇಲಾಖೆಯರು ಅಧಿಕಾರಿಗಳಿದ್ದಾರೆ ಅವರಿಗೆ ಕೇಳಿದ್ದೇವೆ. ಒಂದಷ್ಟು ಜನರನ್ನು ಇದರಲ್ಲಿ ಇರುವಂತಹ ಸಂತ್ರಸ್ತರನ್ನು ಕೂಡ ಸಂಪರ್ಕಿಸುವಂಥ ಕೆಲಸ ಮಾಡಿದ್ದೇವೆ. ಸ್ವತಃ ಲೋಲಾಕ್ಷ ಅವರನ್ನೇ ಮಾತಾಡಿಸಿದ್ದೇವೆ. ಇಲ್ಲಿ ತುಂಬ ಜನಕ್ಕೆ ಈ ಪತ್ರ ಬಂದದ್ದು ಗೊತ್ತಿಲ್ಲ, ಪತ್ರವನ್ನು ಸಾಮಾನ್ಯ ಸಭೆಯಲ್ಲಿ ಇಟ್ಟದ್ದು ಗೊತ್ತಿಲ್ಲ, ಸದಸ್ಯರು ಯಾವುದೇ ರೀತಿಯಾದಂಥ ಮಾಹಿತಿಯನ್ನು ಒದಗಿಸಿಲ್ಲ. ಅದರ ಜೊತೆಗೆ ಮೊನ್ನೆ ನಡೆದಂಥ ಸಭೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇರಬೇಕಿತ್ತು ಅನ್ನುವಂಥದ್ದು ನಮ್ಮ ಬೇಡಿಕೆ, PDO ಇರಬೇಕಿತ್ತು ಅನ್ನುವಂಥದ್ದು ನಮ್ಮ ಬೇಡಿಕೆ. ಅವರನ್ನು ಕರೆದುಕೊಂಡು ಬಂದು ಸಭೆ ಮಾಡ್ತಿದ್ರೆ ಈ ಪತ್ರದ ವಿಚಾರ ಏನು ಅಂತ ಗೊತ್ತಾಗ್ತಿತ್ತು. ಆದರೆ ಅವರು ಹಾಗೆ ಮಾಡಲಿಲ್ಲ ಅನ್ನುವಂತಹದ್ದು ನಮ್ಮ ನೋವು. ಯಾಕೆಂತಂದರೆ ಈ ಪತ್ರದ ವರದಿಯನ್ನು ನಾವು ಯಥಾವತ್ತಾಗಿ ಪ್ರಕಟಿಸಿದ್ದೇವೆ, ಆದರೆ ಅಲ್ಲಿಗೆ PDO ಬರಲಿಲ್ಲ ಜನಗಳಿಗೆ ತಿಳಿಸ್ಲಿಕ್ಕೆ. ಹೌದು, ನಮ್ಮಲ್ಲಿಗೆ ಪತ್ರ ಬಂದಿತ್ತು ಅಂತ ತಿಳಿಸಬೇಕಿತ್ತು, ಶಾಸಕರಲ್ಲಿಗೆ ಕರೆಸಬೇಕಿತ್ತು, ಅರಣ್ಯ ಅಧಿಕಾರಿಗಳನ್ನು ಕರೆಸಬೇಕಿತ್ತು. ಈ ಪತ್ರದ ವಿಚಾರ ಏನು, ಈ ಪತ್ರ ಯಾಕಾಗಿ ಬರೆಯಲಾಗಿದೆ, ಈ ಪತ್ರದಲ್ಲಿ ಒಂದು ವೇಳೆ ಇವರು ಮಾಹಿತಿ ಒದಗಿಸಿದರೆ 94 ಜನ ಅರಣ್ಯ ಒತ್ತುವರಿದಾರರು ಅಂತ ಗುರುತಿಸಿದಾರಲ್ಲ, ಅವರದ್ದು ಗತಿ ಏನು ಅನ್ನುವಂಥದ್ದನ್ನು ಜನರಿಗೆ ಮನವರಿಕೆ ಮಾಡಬೇಕಿತ್ತು. ಆದರೆ ನಮ್ಮ ವರದಿಯ ನಂತರ ಅವರಿಗೆ 94 ಜನರ ಪರವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ತನಕ ಹೋಗ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಅಭಿನಂದನೆಯನ್ನು ಶಾಸಕರಿಗೆ ಸಲ್ಲಿಸ್ತೇವೆ. ಈಗ ನಿಮ್ಮ ಬೇಡಿಕೆ ಅಂದ್ರೆ ಅಲ್ಲಿ PDO ಇರಬೇಕು, ಆಗಿತ್ತು, PDOವನ್ನು ಕರೆಸಬೇಕು. ಈಗ ನಿಮ್ಮ ನಿಲುವು ಅಂದ್ರೆ ಈಗ ಪತ್ರಕರ್ತರಾಗಿ ಈಗ ಆಕ್ಟಿವಿಸ್ಟ್ ಮಾಡೋದು, ಈಗ ಸಂಪಾದಕರು ಇದ್ದಾರೆ ಅಂದ್ರೆ ಈಗ ನಿಮ್ಮ ಈ ಅರಣ್ಯ ಒತ್ತುವರಿಯ ಬಗ್ಗೆ
ಆ ಜನರ ಪರವಾಗಿ ನಿಮ್ಮ ನಿಲುವು ಏನಾದರೂ ಇದೆಯಾ? ಅಲ್ಲ, ಜನರಿಗೆ ತೊಂದರೆ ಆಗಬಾರ್ದು ಅನ್ನುವಂಥದ್ದು ನಮ್ಮ ನಿಲುವೆ. ಅದರಲ್ಲಿ ನಾವು ಹಿಂದೆ ಸರಿಯುವುದಿಲ್ಲ. ಅವರನ್ನು ಒಕ್ಕಾಲೆಬ್ಬಿಸಿ ಅವರಿಗೆ ತೊಂದರೆ ಮಾಡಬಾರ್ದು ಅನ್ನೋವಂಥದ್ದು ನಮ್ಮದು ಆಗ್ರಹವೇ. ಆದರೆ ನಾವೇನು ಒಂದು ಮಾಧ್ಯಮವಾಗಿ ಕೆಲಸ ಮಾಡುವಂಥವ್ರು. ಮೊನ್ನೆ ಅಲ್ಲಿ ಹರೀಶ್ ಪೂಂಜಾರಿ ಸಭೆ ಮಾಡುವಾಗ ಅವರು ಸಂತ್ರಸ್ತರಿಗೆ ನ್ಯಾಯ ಕೊಡಿಸಬೇಕು ಅನ್ನುವುದಕ್ಕಿಂತಲೂ ಕೂಡ ಅವರ ಸಿಂಗಲ್ ಅಜೆಂಡಾ ಇದ್ದದ್ದು ಸುದ್ದಿ ಬಿಡುಗಡೆಗೆ ಬೈಬೇಕು, ಸುದ್ದಿ ಬಿಡುಗಡೆಯನ್ನು ನಿಂದಿಸಬೇಕು, ಸುದ್ದಿ ಬಿಡುಗಡೆಯನ್ನು ಬಹಿಷ್ಕರಿಸಬೇಕು ಅನ್ನುವಂಥದ್ದು ಇತ್ತು. ಅದು ಇಡೀ ಸಭೆಯಿಂದಲೇ ಇತ್ತು. ಅವರು ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅಲ್ಲಿ ಜನರು ಮಾತಾಡದಿದ್ದಾಗ ಕೂಡ ಇವರೇ ಪ್ರಚೋದಿಸ್ತಾ ಇದ್ರು, ಮಾತಾಡಿ ಕೇಳಿ ಅಂತ ಹೇಳುವಂಥದ್ದು. ಅದನ್ನು ಮಾಡಬೇಡಿ ಅಂತ ಹೇಳುವಂಥದ್ದು. ನಾವು ಯಾರೂ ಅವರಿಗೆ ವಿರೋಧ ಮಾಡಲಿಲ್ಲ. ವೈಯಕ್ತಿಕವಾಗಿ ನಮಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವು ಅವರ ರಾಜಕೀಯ, ಅವರ ಜನಪ್ರತಿನಿಧಿ ವಿಚಾರಕ್ಕೆ ಇಲ್ಲ. ಅವರದ್ದು ಎಷ್ಟು ನ್ಯೂಸ್ ಬರ್ತದೆ ಬೆಳ್ತಂಗಡಿಗೆ ಸಂಬಂಧಪಟ್ಟು ಅವ್ರದ್ದು ಅತಿ ಹೆಚ್ಚು ನ್ಯೂಸ್ ನಮ್ಮಲ್ಲೇ ಪ್ರಕಟ ಆಗುವಂಥದ್ದು. ಅದು ಅವರು ಶಾಸಕರಾಗಿರುವುದಕ್ಕಿಂತ ಮೊದಲು ಬಂದಿದೆ, ಶಾಸಕರಾದ ನಂತರವೂ ಬರ್ತಾ ಇದೆ. ಸುದ್ದಿವಿದಾಯ ಬಂದ ಮೇಲೆ ಬಂದ ಮೇಲೆ ಅದರಲ್ಲಿ ಪ್ರಕಟ ಆಗೋದಕ್ಕಿಂತಲೂ ಜಾಸ್ತಿ ನಮ್ಮಲ್ಲಿ ವರದಿ ಪ್ರಕಟ ಆಗ್ತದೆ. ಜೊತೆಂದರೆ ಮತ್ತೊಂದು ಏನು ವಿಶೇಷ ಅಂತ ಹೇಳಿದರೆ, ಪ್ರತಿ ವಾರದ ಕಾರ್ಯಕ್ರಮ ನಾವು ಆಗ್ತೇವೆ. ಶಾಸಕರು ಎಲ್ಲಿರ್ತಾರೆ, ಜನರು ಹೇಗೆ ಭೇಟಿ ಆಗ್ಬೋದು ಪ್ರಕಟ ಮಾಡ್ತೇವೆ. ಯಾಕಂದರೆ ಜನರಿಗೂ ಶಾಸಕರು ಬೇಕು. ಅವರ ಅಭಿವೃದ್ಧಿ ಕಾರ್ಯವನ್ನು ನಾವು ಪ್ರಚಾರ ಮಾಡಿದಷ್ಟು ಬೇರೆ ಯಾರು ಪತ್ರಿಕೆಯು ಬೆಳ್ತಂಗಡಿಯಲ್ಲಿ ಮಾಡಲಿಲ್ಲ. ಇವತ್ತಿನ ಪತ್ರಿಕೆಯಲ್ಲಿ ನೋಡಿದರೆ ಅವರ ವಾರದ ಕಾರ್ಯಕ್ರಮ ನಾವು ಹಾಕ್ತೇವೆ. ಅವರ ಆಪ್ತ ಸಹಾಯಕರಿಗೆ ಫೋನ್ ಮಾಡಿ ಶಾಸಕರು ಎಲ್ಲಿರ್ತಾರೆ ಅಂತ ಕೇಳ್ತೇವೆ, ಜನರಿಗೆ ತಿಳಿಸ್ತೇವೆ. ಮತ್ತೊಂದು ಮೊನ್ನೆ ಸಭೆಯಲ್ಲಿ ಅವ್ರದ್ದು ಏನು ಬೇಡಿಕೆ ಬಂತು ಅಂತ ಹೇಳಿದರೆ, ಒಟ್ಟು ಇದು ಜಂಟಿ ಸರ್ವೆ ಆಗಲಿಲ್ಲ, ಸರ್ವೆ ಮಾಡಿದ್ದು ಸರಿಯಾಗಲಿಲ್ಲ ಅಂತ ಹೇಳಿದ್ದಾರೆ. ಅದು ಸರಿಯಾಗಲಿಲ್ಲ ಅಂತ ಹೇಳುವಂಥದ್ದಾದರೆ ಅದನ್ನು ನಾವು ಪ್ರಕಟಿಸ್ತೇವೆ. ನಮಗೇನು ಅರಣ್ಯ ಇಲಾಖೆಯವರೇ ಮಾಡಿದ್ದು, ಕಂದಾಯ ಇಲಾಖೆಯವರೇ ಮಾಡಿದ್ದು ಎಲ್ಲ ಸರಿ ಅಂತ ನಾವು ಬರೀಲಿಲ್ಲ. ನಮ್ಮ ವರದಿಯಲ್ಲಿ ಅದಿಲ್ಲ, ನಮಗೆ ಆ ನಿಲುವು ಇಲ್ಲ. ನಾಳೆ ವಾಪಸ್ ಅದು ಸರ್ವೆ ಸರಿಯಾಗಲಿಲ್ಲ, ಶುರುವಿಂದಲೇ ಸರ್ವೆ ಆಗಬೇಕು ಅಂತ ಹೇಳಿದರೆ ನಾವು ಆ ವರದಿಯನ್ನು ಕೂಡ ಪ್ರಕಟಿಸ್ತೇವೆ. ಸಭೆಯಲ್ಲಿ ನಾವು ಎದ್ದು ನಿಂತು ಹೇಳಿದ್ದೇವೆ ಶಾಸಕರ ಹತ್ರ, ನಾವು ನಿಮ್ಮ ವಿರೋಧ ಬರೆದದ್ದಲ್ಲ, ನೀವು ಇವತ್ತು ಹಾಕಿದ ಸಭೆಯ ವರದಿಯನ್ನು ಹಾಕ್ತೇವೆ, ನಿಮ್ಮ ಹೇಳಿಕೆಯನ್ನು ಪ್ರಕಟಿಸ್ತೇವೆ ಅಂತೇಳಿ ಸಭೆಯಲ್ಲಿ ಹೇಳಿದ್ರು ಕೂಡ ಕನಿಷ್ಠ ಪಕ್ಷ ಅವರು ಅದಕ್ಕೆ ಒಂದು ಹೇಳಲಿಕ್ಕೆ ಅವಕಾಶ ಕೊಡಲಿಲ್ಲ. ಸಭೆಯಲ್ಲಿ ನಮ್ಮನ್ನು ಟೀಕೆ ಮಾಡಿದ್ದಾರೆ, ನಮ್ಮನ್ನು ನಿಂದಿಸಿದ್ದಾರೆ, ನಮ್ಮನ್ನು ಬೆದರಿಸಿದ್ದಾರೆ. ಅದೇ ಸಭೆಯಲ್ಲಿ ನಾವಿದ್ದು ಎದ್ದು ನಿಂತು ಮಾತಾಡುವಾಗ ಕನಿಷ್ಠ ಪಕ್ಷ ನಮ್ಮ ಒಂದು ಅಭಿಪ್ರಾಯವನ್ನು ಆಲಿಸುವಂಥ ವ್ಯವಧಾನ ಅವರ ಹತ್ರ ಇರಬೇಕು. ಅವರು ಶಾಸಕರು, ಆದರೆ ಅದಕ್ಕೂ ಅವಕಾಶ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ವರದಿಯಲ್ಲಿ ಮತ್ತೆ ಮರೋ ವಾರದ ಪತ್ರಿಕೆಯಲ್ಲಿ ಸವಿವರಾಗಿ ಮಾಹಿತಿ ಪ್ರಕಟಿಸಿದ್ದೇವೆ. ನಾವು ಅದಕ್ಕೇನು ಯಾವ ವಿಚಾರಕ್ಕೆ ಅವರ ಹೋರಾಟಕ್ಕಾಗಲಿ ಅವರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ನಮ್ಮದು ಯಾವುದೂ ವಿರೋಧ ಇಲ್ಲ. ಮತ್ತು ಈಗ ಜಂಟಿ ಸರ್ವೆ ಆಗಬೇಕು ಅಂತೇಳಿ ಶಾಸಕರೇ ಬೇಡಿಕೆ ಇಟ್ಟದ್ದು ಮುಂದೆ, ಜಂಟಿ ಸರ್ವೆ ಆಗಬೇಕು ಅಂತೇಳಿ. ಸೊ ಜಂಟಿ ಸರ್ವೆ ಸರಿಯಾಗಿ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಇಲಾಖೆಯವ್ರನ್ನ ಪ್ರಶ್ನೆ ಮಾಡಬೇಕಲ್ಲ, ಸುದ್ದಿಯವ್ರನ್ನ ಪ್ರಶ್ನೆ ಮಾಡೋದಲ್ಲ. ಒಂದು ಬಗ್ಗೆ ಆಕ್ಷೇಪ ಇದ್ದರೆ ಅವರು ಅದನ್ನು ಟೀಕೆ, ಆರೋಗ್ಯಕರವಾಗಿ ಟೀಕೆ ಮಾಡಿದರೆ ನಾವು ಅದನ್ನು ಸ್ವೀಕರಿಸ್ತೇವೆ. ಬಟ್ ನಮಗೆ ಬೆದರಿಕೆ ಹಾಕುವ ರೀತಿ ನಮಗೆ ಮಾತಾಡಿದರೆ ಅದನ್ನು ಸಹಿಸ್ಕೊಳ್ಬೇಕಾ ಅಂತ ಪ್ರಶ್ನೆ ಪತ್ರಕರ್ತರಿಗೆ. ಈಗ ಬೆದರಿಕೆಗೆಲ್ಲ ಬಂದಿದೆಯಲ್ಲ, ನಿಮಗೆ ಬೆದರಿಕೆ ಬಂದಿದೆ, ಅವಶ್ಯ ನಿಲ್ಲಿಸಿ ಎಲ್ಲ ಆಯಿತು, ನೀವು ಕೇಸ್ ಕೊಟ್ಟಿದ್ದೀರಾ, ಅದರ ಬಗ್ಗೆ ಕಾನೂನು ಹೋರಾಟ ಇತ್ತ? ಅದು ಪರಿಶೀಲನೆ ಮಾಡ್ತೇವೆ. ಇನ್ನೂ ಆಗಲಿಲ್ವಾ? ಇಲ್ಲ, ಅಲ್ಲಿವರೆಗೆ ಮಾಡಲಿಲ್ಲ. ಯಾಕಂದರೆ ಶಾಸಕರು ಅದೇ ಶಾಸಕರು ನೀವು ಸಹ ಹೆದರಿದ್ದೀರಿ ಅಂತ ಲೆಕ್ಕ. ಅಲ್ಲ, ಎದುರಿಸುವ ಪ್ರಯತ್ನ ಮಾಡಿದ್ದೇವೆ ನಾವು. ವೈಯಕ್ತಿಕವಾಗಿ ಶಾಸಕರ ಯಾವ ಹೆದರಿಕೆಗೂ ಬೆದರಿಕೆಗೂ ನಾವು ಬಗ್ಗುವುದಿಲ್ಲ. ಅದು ನಮಗೆ ಅದರ ಬಗ್ಗೆ ಅಲ್ಲ, ಕಾನೂನು ಹೋರಾಟ ಅಂತ ಹೇಳಿದರೆ ಅಲ್ಲ ಅಲ್ಲಿ ಅವರು ಹಲ್ಲೆಗೆ ಪ್ರಚೋದಿಸಿರುವಂಥದ್ದು ಮತ್ತೆ ವಿಡಿಯೋ ದೃಶ್ಯೀಕರಣ ನೋಡುವಾಗ ಅವರು ಪ್ರೇರೇಪಣೆ ಮಾಡುವಂಥದ್ದೆಲ್ಲ ನಮ್ಗೆ ಗೊತ್ತಾಗಿದೆ. ಆದರೆ ನಾವು ಇಷ್ಟವರೆಗೆ ಕೊಡಲಿಲ್ಲ, ಮುಂದಿನ ದಿನಗಳಲ್ಲಿ ನೋಡುವ. ಮತ್ತು ನಮಗೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಪತ್ರಿಕಾ ಮಾಧ್ಯಮದವರು ರಕ್ಷಣೆ ಕೊಡ್ತಾರೆ, ನಾವೆಲ್ಲರೂ ಒಟ್ಟಿಗೆ ಇರುವವರು, ಒಂದೇ ಸಂಘದಲ್ಲಿರುವವರು. ರಕ್ಷಣೆ ಕೊಡುವ ವಿಷಯ ಅಲ್ಲ, ಇವಾಗ ಎಲ್ಲದಕ್ಕೂ ಪರಿಭಾಷೆವಾಗುವುದು ವರದಿಗಾರರು ಯಾರು ಅಲ್ಲಿ ಹೋಗಿದ್ದಾರೆ ಒಟ್ಟಿಗೆ ಅವ್ರ ಪರಿಭಾಷೆ ಆಗುವುದು. ಹಾಗಿರುವಾಗ ಕಂಪ್ಲೇಂಟ್ ಅನ್ನು ಕೊಡಬೇಕಲ್ಲ, ಪತ್ರಿಕಾ ವರದಿಗಾರರು ಹೇಗೆ ರಕ್ಷಣೆ ಕೊಡ್ತಾರೆ? ನೋಡುವ ಮುಂದಿನ ದಿನಗಳಲ್ಲಿ ಅದನ್ನು. ನಿಮಗೆ ನಾವು ವಿಡಿಯೋ ಕಳಿಸ್ತೇವೆ, ಅದರಲ್ಲಿ ಸ್ಪಷ್ಟ ಚಿತ್ರ ಗೊತ್ತಾಗ್ತದೆ ಹೇಗಿದೆ ಅಂತೇಳಿ. ಅಲ್ಲಿನ ಪರಿಸ್ಥಿತಿ ಹೇಗುಂಟು ಅಂತೇಳಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಈಗ ರಕ್ಷಣೆ ಕೊಡಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಜಿಲ್ಲಾ ಸಂಘಕ್ಕೆ ಬಂದಿದೆ, ತಾಲೂಕು ಸಂಘದ ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಎಲ್ಲರೂ ಇದ್ದಾರೆ. ತಾಲೂಕು ಸಂಘ ಇದೆ ಬೆಳ್ತಂಗಡಿ ತಾಲೂಕು, ಅದು ನಿಮ್ಮ ಜೊತೆ ಇದೆಯಾ? ಅಲ್ಲ, ಅಲ್ಲಿಗೂ ಮನವಿ ಕೊಟ್ಟಿದ್ದಾರೆ ಅವರು. ಆ ನಂತರ ಸಭೆ ಆಗಬೇಕಷ್ಟೇ. ಮನವಿ ಕೊಟ್ಟ ನಂತರ ಸಭೆ ಆಗಲಿಲ್ಲ. ಅವರು ನಮಗೆ ಬೆಂಬಲ ಕೊಡ್ತಾರೆ, ನಮ್ಮ ಪರವಾಗಿ ನಿಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಯಾಕಂದರೆ ನಮ್ಮಲ್ಲಿ ಕೂಡ ಅಲ್ಲಿ 4 ಜನ ಸದಸ್ಯರಿದ್ದರು. ಈಗ ಬೇರೆ ಬೇರೆ ಕಾರಣಕ್ಕೆ ಇಬ್ಬರು ಬಿಟ್ಟು ಹೋದ ಕಾರಣ ಇಬ್ಬರು ಇದ್ದಾರೆ. ಅವರ ಸದಸ್ಯರು ಅದೇ ಸಂಘದಲ್ಲಿರುವಾಗ ಆ ಸದಸ್ಯರಿಗೆ ನೋವಾದಾಗ, ತೊಂದರೆಗಳಾದಾಗ ಸ್ಪಂದಿಸಬೇಕಾದ್ದು ಪತ್ರಕರ್ತರ ಸಂಘದ್ದು ಕರ್ತವ್ಯ ಅದು. ಈಗ ನಾನು ಕೂಡ ಪುತ್ತೂರಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಕಾರ್ಯದರ್ಶಿಯಾಗಿ ಮಾಡಿದ್ದೇನೆ. ಆ ಅವಧಿಯಲ್ಲಿ ಯಾವುದೇ ಸಂಘದ ಸದಸ್ಯರಿಗೆ ತೊಂದರೆ ಆದಾಗ ನಾವು ಅದರ ವಿರುದ್ಧ ಹೋರಾಟ ಮಾಡಿದ್ದೇವೆ. ನ್ಯಾಯಾಲಯದಲ್ಲೂ ಹೋರಾಟ ಮಾಡಿದ್ದೇವೆ, ಪೊಲೀಸ್ ಸ್ಟೇಷನಲ್ಲೂ ಮಾಡಿದ್ದೇವೆ, ಪ್ರತಿಭಟನೆ ಮಾಡಿದ್ದೇವೆ. ವಕೀಲರು ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಸಂಘರ್ಷ ಬೆಂಗಳೂರಲ್ಲೇ ಆಗಿದ್ದು ನಾವು ಪುತ್ತೂರಲ್ಲಿ ಮಾಡಿದ್ದೇವೆ. ಮಂಗಳೂರಿನಲ್ಲಿರುವ ಪತ್ರಕರ್ತರಿಗೆ ತೊಂದರೆ ಆದಾಗಲೂ ಪುತ್ತೂರಿನಲ್ಲಿ ಪ್ರತಿಭಟನೆ ಮಾಡಿದ್ದೇವೆ. ಬೆಂಗಳೂರಿನಲ್ಲಿದ್ದ ಪತ್ರಕರ್ತರಿಗೆ ತೊಂದರೆ ಆದಾಗಲೂ ಪ್ರತಿಭಟನೆ ಮಾಡಿದ್ದೇವೆ. ಬೆಳ್ತಂಗಡಿಯಲ್ಲಿ ಆದಾಗ ಕೂಡ ಮಾಡಿದ್ದೇವೆ. ಹಾಗಾಗಿ ನಮಗೆ ಆ ವಿಶ್ವಾಸ ಇದೆ, ನಾವು ಮತ್ತೊಬ್ಬರಿಗೆ ಸ್ಪಂದಿಸ್ತೇವೆ. ಹಾಗಾಗಿ ನಮಗೆ ತೊಂದರೆ ಆದಾಗ ಎಲ್ಲರೂ ಸ್ಪಂದಿಸ್ತಾರೆ ಅಂತ ಹೇಳುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ.
ಸರ್, ಈಗ ತಾಲೂಕಿನ ಶಾಸಕರಾಗಿ ಇಡೀ ತಾಲೂಕಿಗೂ ಸಂದೇಶವನ್ನು ಕೊಟ್ಟಿದ್ದಾರೆ, ಬಹಿಷ್ಕಾರ ಮಾಡಿ ಪತ್ರಿಕೆಯನ್ನ. ಅದಕ್ಕೆ ಪ್ರತಿಕ್ರಿಯೆ? ಏನು ಸ್ಪಂದನೆ ಕೊಡಲಿಲ್ಲ. ಎಲ್ಲರೂ ಹೇಳ್ತಾರೆ, ಸಭೆಯಲ್ಲಿ ಇದ್ದವ್ರೆ ಸಭೆಯಲ್ಲಿ ನಮ್ಮನ್ನು ಟೀಕೆ ಮಾಡಿದವ್ರೆ. ನಾವು ಮರುದಿನ ನಾವು ಬೈತಾರೆ ನಾವು ವಿಡಿಯೋ ದಾಖಲಿಟ್ಟವ್ರದ್ದು. ಅವರು ಹೇಳಿದ್ದಾರೆ ಇಲ್ಲ ಪತ್ರಿಕೆಯಲ್ಲಿ ಬಂದ ವರದಿ ಸರಿಯಾಗಿದೆ ಅಂತ ಹೇಳಿ. ಸರಿಯಾಗಿ ಅವರೊಟ್ಟಿಗೆ ವೇದಿಕೆ ಹಂಚಿಕೊಂಡವರೇ ಇಲ್ಲ ನಮಗೆ ಸುದ್ದಿ ಬಿಡುಗಡೆ ವರದಿಯಿಂದಲೇ ಗೊತ್ತಾದ್ದು, ಸುದ್ದಿ ಬಿಡುಗಡೆ ವರದಿಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಬಹಿಷ್ಕಾರ ಹಾಕುವಂಥದ್ದಾಗಲಿಲ್ಲ. ಆ ನಂತರದ 2 ವಾರದ ಪತ್ರಿಕೆ ಜಾಸ್ತಿ ಮುದ್ರಣ ಆಗಿದೆ, ಜಾಸ್ತಿ ಸರ್ಕ್ಯುಲೇಷನ್ ಆಗಿದೆ. ಮತ್ತು ಮೊನ್ನೆ ವಾರದಲ್ಲಿ ನಮ್ಮ ಪ್ರಧಾನ ಸಂಪಾದಕರು ಬರೆದಿದ್ದಾರೆ, ಅಲ್ಲಿಯ ಪತ್ರಿಕೆಗಳಿಗಿಂತ 10 ಪಟ್ಟು ನಮ್ಮದು ಸರ್ಕ್ಯುಲೇಷನ್ ಇದೆ. ಅದು ನೀವು ಬೆಳ್ತಂಗಡಿಯಲ್ಲಿರುವಂಥ 300+ ಏಜೆಂಟ್ರ ಹತ್ರ ಕೇಳ್ಬೋದು. ನಾವೀಗ ಎಲ್ಲರ ಕಡೆಗೆ ಹೋಗ್ತಾ ಇದ್ದೇವೆ. 10 ಪಟ್ಟಲ್ಲ, ಕೆಲವು ಕಡೆ ನಮ್ಮ ಪ್ರತಿಸ್ಪರ್ಧಿ ಅಂತ ಹೇಳುವಂಥ ಪತ್ರಿಕೆಯ ಸರ್ಕ್ಯುಲೇಷನ್ನೇ ಇಲ್ಲ. ಅದನ್ನು ನಾವು ಅಭಿಮಾನದಿಂದ ಹೇಳಿಕೊಳ್ತೇವೆ, ನಮ್ಮದೇ ಇರುವಂಥದ್ದು. ಅವ್ರದ್ದು ಇರುವಲ್ಲಿ 10 ಪಟ್ಟಲ್ಲ, 20 ಪಟ್ಟು ಜಾಸ್ತಿ ನಮ್ಮದಿದೆ. ಅವರ ಬಹಿಷ್ಕಾರದ ಕರೆಯನ್ನು ಕೇಳಿ ಪತ್ರಿಕೆಯನ್ನು ಯಾರು ಬಹಿಷ್ಕರಿಸಲಿಲ್ಲ, ಪತ್ರಿಕೆ ಬೇಡ ಅಂತ ಹೇಳಲಿಲ್ಲ. ಅಲ್ಲಿ ಜಾಹೀರಾತು ಕೊಡಬೇಡಿ ಅಂತ ಹೇಳಿದ್ದಾರೆ, ಜಾಹೀರಾತು ಕೊಡೋದು ಯಾರು ಬಾಕಿ ಮಾಡಲಿಲ್ಲ. ಅದರ ನಂತರ ಕೊಟ್ಟಿದ್ದಾರೆ, ಜಾಸ್ತಿಯೇ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಆದರೆ ಆ ಪ್ರಯತ್ನ ಯಾಕೆ, ಅದರ ಉದ್ದೇಶ ಏನಿದೆ ಅಂತೇಳಿದರೆ, ಬೆಳ್ತಂಗಡಿಯಲ್ಲಿ ಪತ್ರಿಕಾ ದಿನಾಚರಣೆ ಆಯಿತು. ಆ ಪತ್ರಿಕಾ ದಿನಾಚರಣೆ ಶಾಸಕರು ಹೇಳಿದರು, ನಾನು ಎಲ್ಲ ಪತ್ರಕರ್ತರೊಟ್ಟಿಗೆ ನಾನಿದ್ದೇನೆ, ನಾನು ಶಾಸಕನಾಗಿ ನಿಮಗೆ ರಕ್ಷಣೆ ಕೊಡಲಿಕ್ಕೆ ಬದ್ಧನಿದ್ದೇನೆ, ಆದರೆ ಸುದ್ದಿ ಬಿಡುಗಡೆ ಪತ್ರಿಕೆ ಜನರ ದಾರಿ ತಪ್ಪಿಸಿದೆ ಅಂತ ಹೇಳಿದರು. ನಾವು ಆಗಲೂ ಕೇಳಿದ್ದೇವೆ, ಏನು ದಾರಿ ತಪ್ಪಿಸಿದ್ದೇವೆ ಹೇಳಿ. ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದೇವೆ, ವೈಯಕ್ತಿಕವಾಗಿ ಅವರ ಆಪ್ತರ ಹತ್ರ ಹೇಳಿದ್ದೇವೆ, ಬೆಳ್ತಂಗಡಿ ಜನರ ಹತ್ರ ಕೇಳಿದ್ದೇವೆ. ಸರಿ, ಸುದ್ದಿ ಬಿಡುಗಡೆ ಜನರ ದಾರಿ ತಪ್ಪಿಸ್ತಾ ಇದೆ ಅಂತ ಹೇಳಿದರೆ ಏನು ತಪ್ಪಿಸಿದೆ ಹೇಳಿ, ನಾವು ಸರಿ ಮಾಡಿಕೊಳ್ತೇವೆ. ನಾವು ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಿಲ್ಲ. ಈಗ ನೀವು ಇಲ್ಲಿದ್ದವರು ಕೂಡ ಯಾರಾದರೂ ಒಂದು ಪತ್ರಿಕೆಯಲ್ಲಿ ನಿಮ್ಮ ವರದಿ ತಪ್ಪಾಗಿದೆ ಅಂತ ಹೇಳಿದರೆ, ಅದು ಸತ್ಯ ಅಂತ ಆದರೆ ನಾವು ಅದನ್ನು ಒಪ್ಕೊಳ್ತೇವೆ. ಅದನ್ನು ಶಾಸಕರ ಹತ್ರ ಇನ್ನೂ ಅವರಿಗೆ ನಾವು ಕೇಳಿದರೆ ಅದಕ್ಕೆ ದಾಖಲೆ ಇರುವುದಿಲ್ಲ ಅಂತೇಳಿ ಪತ್ರಿಕೆಯಲ್ಲೇ ಪ್ರಕಟ ಮಾಡಿದ್ದೇವೆ. ಒಬ್ಬರು ಶಾಸಕರು ಓದಿ ಓದ್ತಾರಲ್ಲ, ಕೇಳಿದ್ದೇವೆ, ಸರ್ ಏನು ತಪ್ಪು ಮಾಡಿದ್ದೇವೆ ಹೇಳಿ. ಅವತ್ತಿನಿಂದ ಅವರು ಇದನ್ನು ಯಾಕೆ ಮಾಡ್ತಿದ್ದಾರೆ, ಪತ್ರಿಕೆಯನ್ನು ಓದಬೇಡಿ ಅಂತ ಯಾಕೆ ಕರೆ ಕೊಡ್ತಾರೆ, ಪತ್ರಿಕೆ ಜನರ ದಾರಿ ತಪ್ಪಿಸ್ತಿದೆ ಅಂತ ಯಾಕೆ ಕೊಡ್ತಾರೆ. ಮೊನ್ನೆ ಬಹಿರಂಗ ಸಭೆಯಲ್ಲಿ ಆ ಸಂತ್ರಸ್ತರ ಪರವಾಗಿ ನಿಲ್ಲೋ ಬದಲು ಪ್ರಾರಂಭದ ಭಾಷಣದಿಂದಲೇ ಅವರು ಯಾಕೆ ಸುದ್ದಿ ಬಿಡುಗಡೆಯನ್ನು ಟಾರ್ಗೆಟ್ ಮಾಡಿ ಮಾತಾಡ್ತಾರೆ, ಅದಕ್ಕೆ ಅವರು ಉತ್ತರ ಕೊಡಬೇಕು. ಓಕೆ.